ಆರೋಗ್ಯ ಸರಿ ಪೊಡುಂದಾಂಡ ನಾಗದೇವನ ಅನುಗ್ರಹ ಅವಡು ಅಂಚನೆ ನಮ್ಮ ಬೆಂದಿನ ಕಾಸು ಬರ್ಕತ್ತಲು ಪೊಡುಂದಾಂಡಲ ಅರ್ನ ಅನುಗ್ರಹ ಅವಡು ಅಂಚಾದು ಅವು ಮುಖ್ಯ ಪಡ್ತೀನಿ ದಯ ಬಂದ ಸರಿಯಾದ ಜಯ ಮಲ್ಪದೆ ಅನುಗ್ರಹ ಅಂಚನೆ ಜೋಕ್ಲೆದು ದೇವರ ಸೇವನ ಸಂಚನ ಯೋಗ ಭಾಗ್ಯ ದೈವನು ದೇವರಿಂದ ಮುಡಿ కష్టాల పరిహారము కూడా అనుగ్రహలాగుండు మాత ఒట్టుడు దేవుడు ప్రార్థన మనకు బలలా ఉండు 4 జంట ఒట్టు ప్రార్థನೆಗೆ ದೇವರ ಅನುಗ್ರಹದ ಉಂಟು అంటే ಅಂಚೆ ಅದು ಮಾತರದ್ದು ದೇವರು ನಿರ್ಮಿಸಲ ಆ ದೇವರ ಸೇವೆ ಸಂಚಿನ ಯೋಗನ ಭಾಗ್ಯನ ದೇವರ ಅನುಗ್ರಹ ಮಾಡ್ಕೊಂಡು ಆ ದೇವರ ಸೇವೆ ಮಂತಕ ಎಡ್ಡಾಂಡಿಗೆ ಮನ್ಕಿಂತ ಕೀರ್ತನೆ ಸಪ್ಪಾದ ನಾದಾಂತರ್ಯಾನಿ ಧ್ಯಾಸ ಆದ ವಾತಾವರಣದ ಜಲಕ್ಕಲೆ ಸಹಸ್ರ ಏಡಂ ಜಗೇ ಕುಂಡಲಂ ವೇದಾಂಬರಂ ಗೋವಿಂದಾಣಿ ಗೋವಿಂದ ಗೋವಿಂದ
ಚಿತ್ತೊಡುಪ್ಪೇದೆ ಅಂತ ಬಂತೇವೆ ದೇವಣ್ಣ ಈತ ಜನ ಬದಲು ಭಕ್ತಿಯದು ಶ್ರದ್ಧೆಯದು ಪೂಜೆಯನ್ನು ಮಲ್ಪಾದು ಪೂಜೆಯನ್ನು ಪೂನಕ ದೇವರು ಪ್ರಸನ್ನ ಚಿತ್ತೊಡುಪ್ಪೇದೆ ಪ್ರಸನ್ನ ಚಿತ್ತೊಡುಪ್ಪುನಕ ನಮ್ಮ ಜಾದ ಬೋಡು ಬಣ್ಣದ ದೇವರುಡ ನಟ್ಟಿ ಅನ್ನಾಂಡ ದೇವರು ಈ ಸಮಯಗಳು ಅನುಗ್ರಹ ಮಲ್ಪೇದೆ ಅಂತ ಬಾಕಿ ಸಮಯಗಳು ಮಾತ್ರ ಏಪಲ ಅದನ್ನು ನಕ್ಕೊಂದು ತರದಲ್ಲಿ ದಾಯಪಣ್ಣಂಡ ಅದನ್ನ ಅನುಗ್ರಹ ಮಾತ್ರ ಕೇಳೋದು ಒಂದು ಇಷ್ಟ ದಾಯಿಗೆ ನಟ್ಟು ದೇವಣ್ಣಂಡ ಆ ಪ್ರಸನ್ನ ಚಿತ್ತೊಡುಪ್ಪೇದೆ ಎಂಚ ಲೌಕಿಕವಾದರೆ ಆಫೀಸರ್ ಕೆಲಸ ಮಾಡ್ಕೊಂಡಾಗ ಮಸ್ತ್ ಪ್ರಾಫಿಟ್ ಮಾಡ್ಕೊಂಡ ಮ್ಯಾನೇಜರ್ ನಾಲ್ಕು ಎಮ್ ಡಿ ನಾಲ್ಕು ಕೂಡ ಖುಷಿ ದುಪ್ಪೇನು ಅಪ್ಪಾಬೋದು ಎಂಚ ಜನಕ್ಕೂ ಇಂಟರ್ನೆಟ್ ಪ್ರಮೋಷನ್ ಕೇಳಿಲ್ಲ ಅಂಚನೆ ದೇವರನ್ನ ಪ್ರಸನ್ನ ಚಿತ್ತು ಅದ ಒಂದು ಆಕ್ಲ ಅಭೀಷ್ಟಡಿ ಒಂದು ದೇವರನ್ನ ಬಂದದ್ದು ಸಂಗೀತ ಸೇವೆನ ಆ ಕ್ಷೀರಾಭಿಷೇಕನ ದಾದಾಜಿ ಸೇವೆಯನ್ನು ಮಾತ್ರ ಮಂದರ ಆ ಸೇವೆಯನ್ನು ಪೂರ ದೇವರ ಸಂತೋಷ ಸ್ವೀಕಾರ ಮತ್ತೊಂದು ನಿಖಲ ದಾದ ಮನಸ್ಸು ಇಚ್ಛೆ ಉಂಡ ಹೆಂಚಿನ ಕಷ್ಟ ಉಂಡ ಆ ಕಷ್ಟನ ಪೂರ ದೇವರ ಪರಿಹಾರ ಮಲ್ತು ಕೊಡ್ದು ನಿಖಲ ಇಚ್ಛೆಯನ್ನು ಪೂರ ಈಡೇರಿಸಾದು ಆ ಇಚ್ಛೆನು ಕಷ್ಟನ ಮಾತ್ರ ಪರಿವರ್ತನ ದೇವರ ಪಂಚಂಚಿನ ಕೀರ್ತಿನ ಒರಿಪಾ ಒಂದು ಮಾತ ಈ ಪ್ರಸಾದನು ಇಲ್ಲಡೆ ಕೊನೋದು ದೀನಡೆಗೆ ಇಲ್ಲಡೆ ದಾದಾಂಡ್ಲ ಕಿಂದಂಡ್ಲ ಆವಿಚಾರಾದಿ ಕೃತ್ಯಮಾದಿ ದೋಷಗಳಿತ್ತಂಡ ಆಕರ್ಷಣ ವಿದ್ವೇಷಣ ಸಮ್ಮನ ಮಾರಣ ಮೋಹನ ಉಚ್ಚಟನಾದಿ ಪರಮಂತ್ರ ವಿಷಚೂರ್ಣ ಬಸ್ಸ ಪ್ರಯೋಜನ ಈ ಪ್ರಸಾದನ ಮುಟ್ಟಾಯಿ ನಡೆದು ಪೂರ ದೂರಾದ ದೇವರ ಅನುಗ್ರಹ ಮಾತ್ರೆಗಳ ಪ್ರಾಪ್ತಿಯಾದ ದೀರ್ಘಾಯುಷ್ಯ ಪುತ್ರ ಪೌತ್ರ ಅನುಮತಿನ ಸಂತತ ವೃದ್ಧಿ ಲಕ್ಷ್ಮಿ ಕೀರ್ತಿ ಲಾಭ ಛತ್ರಪರಾಜ ಸದಾಪೀಠ ಸದಾ ಮಂಗಲ ಅನುಗ್ರಹ ಕತ್ತಿನ ಕಡೆ ಏರಿಗೆ ಮಾತ ಮದುವೆದ ದೋಷ ನಾಗದೋಷ ಉಂಟು ಅಂತ ಬಂದು ತೋಜಿ ಬಯಸಿದ ಆ ನಾಗದೋಷ ಪೂರ ಪರಿಹಾರ ಅದು ವಿವಾಹ ಯೋಗ ಭಾಗ್ಯ ನಾಗದೋಷ ಉಂಟಾದ ಸಂತಾನ ಪ್ರತಿಬಂಧಕ ದೋಷ ಉಂಟ ಆ ಸಂತಾನ ದೇವರ ಅನುಗ್ರಹ ಮತ್ತು ಸಂತಾನ ಬೋಡು ಸಂತಾನ ಬೋಡು ಸಂತಾನ ಬಡ್ಸಿ ಕೌರೇರು ಬಡ್ಸಿನಂತೆ ನನಗೆ ಪಾಂಡವ ಇರ್ಬೋದು ಅಂಚಾತರ ಕೌರಂಚಿನ ಸಂತಾನ ಬಡ್ಸಿ ಸತ್ಸಂತಾನ ದೇವರ ಅನುಗ್ರಹ ಮತ್ತು ಅಂಚನೆ ನಾಗ ದುರಿತೊಡ್ದು ನಾಗ ದೋಷೋಡು ವರ್ತಿಸಿ ದಾದೋಜಿ ಚರ್ಮ ರೋಗಗಳು ಕುಷ್ಠಾದಿ ಮಹಾರೋಗಗಳು ವರ್ಣವನ್ನು ಮಾಡಲ್ಲ ಅದೇನು ಪೂರ ದೇವರ ಪರಿಹಾರ ಮಾಡಿಕೊಂಡು ನಿಧಿ ಸಂರಕ್ಷಕಮಾನ ಅಂತ ಬಂದಿದೆ ನಿಧಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದೆ ನಾಗದೇವರಿಗೆ ಅಂಚನೆ ನಿಧಿನ ಸಂರಕ್ಷಣೆ ಬಂದ ನಮ್ಮ ಜಾಗೃತಿನ ನಿಧಿನ ಸಂರಕ್ಷಣೆ ಮಾಡ್ಕೊಳತ್ತೆ ನಮ್ಮ ಸಂಪಾದನೆ ಮತ್ತಿಂಚಿತ್ತಿ ಸಂಪಾದನೆದ ದುಡ್ಡು ದುರ್ವ್ಯಯ ಆವಂದಿ ಲೆಕ್ಕ ಎಡ್ಡೆ ರೀತಿಯಲ್ಲಿ ಖರ್ಚಾಗಲೆಕ್ಕ ಧರ್ಮ ಮಾಡ್ಕೊಂಡು ನಡಪಲಕ್ಕ ಆ ದುರ್ವ್ಯಯ ಆವಂದಿ ಲೆಕ್ಕ ಮಲ್ಪನಾರು ಏರ್ಬಂಡ ಆ ನಾಗದೇವರಿಂದ ದೇವಣ್ಣ ನಿಧಿ ಸಂರಕ್ಷಣೆ ಬಂದಂಡ ನಿಧಿನ ಜಾಗೃತಿಯ ನಿಧಿನ ಸಂರಕ್ಷಣೆ ಮಾಡ್ತಾರೆ ನಮ್ಮಟ ಇತ್ತಿನ ನಿಧಿನ ಸಂರಕ್ಷಣೆ ಮಾಡ್ಕೊಂಡು ದುರ್ವ್ಯಯ ಆವಂದಿ ಲೆಕ್ಕ ಅಂಚನೆ ದೇವರಡತ್ತ ಒಂದೆ ನನ್ನೋರಿಯಡ ದೇಹಿಯಿಂದ ಬಂದಿನಂಚಿನ ಪರಿಸ್ಥಿತಿ ದೇವರನ್ನು ಕಣವಂದೆ ನಮ್ಮ ಕಷ್ಟಪಟ್ಟದು ಬೆಂದದು ಕಾದಿನ ಚಿನ್ನರ ಬೊಡಿಜಿತ್ತಿ ಆರೋಗ್ಯ ಪೂರ್ಣ ದೀರ್ಘಾಯುಷ ಮಾತೆಗಳ ಅನುಗ್ರಹ ಮಾಡ್ಕೊಂಡು ತಿಂದಿನ ಮೇಯ್ಕೆ ಬತ್ತರ ಬೊಡಿಜಿತ್ತಿ ನೆಮ್ಮದಿಯುಕ್ತ ಬದುಕು ಮಾತ್ರ ಸಂಸಾರಗಳ ಅನುಗ್ರಹ ಮಾಡ್ಕೊಂಡು ಈ ಜಾಗದ ಬತ್ತಗೆ ದೇವರನ್ನ ಪೂಜೆಂದು ದೇವರನ್ನ ಅನುಗ್ರಹ ಪಾತ್ರ ಯಾರಿಗೆ ಮನ್ಪಿಂಚಿತ್ತಿ ಕೀರ್ತನೆ ಆ ಸರ್ಪಾದರ್ಶನ ನಾಗಾಂತರಿಯಾಗಿ ಜಯಸಂಕಟ ಪರಮಾತ್ಮ ಇಲಕರೆ ಮಾತೆಲ್ಲ ಮಲ್ಪಿ ಆಕ್ಲಾಕ್ಲು ಮಲ್ಪಿಂಚಿತ್ತಿ ವೃತ್ತಿಡು ದಿನೇ ದಿನೇ ಯಶಸ್ಸನ್ನು ಅಭಿವೃದ್ಧಿನ ಕೀರ್ತಿನ ಅನುಗ್ರಹ ಮಾಡ್ಕೊಂಡು ದೇವರನ್ನ ಅನುಗ್ರಹ ಪಾತ್ರ ಅನುಗ್ರಹ ಅಣಿಗೆ ಮನ್ಪಿಂಚಿ ಕೀರ್ತಿನ ಸರ್ಪಾದರ್ಶನ ನಾಗಾಂತರಿಯಾಗಿ ಜಯಸಂಕಟ ಪರಮಾತ್ಮ ದೇವರೇ ತನ್ನ ಪಾದಾರದಿಂದ ಕುರಿತು ನೋಡು ಬಣ್ಣದೆ ಆಗ ಪಾದಾರದಿಂದೋಡು ಅನನ್ಯ ಭಕ್ತರು ಪ್ರಾರ್ಥನೆ ಮಾಡ್ತೊಂಡ ಅಂತಸ್ತಂ ವ್ಯಕ್ತ ವಿಶ್ರಮ ಸುರನಗೋ ಭೋಗಿ ಗಂಧರ್ವ ದೈತ್ಯೈ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನಮೇಶಂ ವಿಷ್ಣುಮೇಶಂ ನಮಾಮಿ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಯಾನಿ ಕಾನಿ ಜಮಾವಾನಿ ಜನ್ಮಾಂತಕೃತಾನಿ ಚ ತಾನಿ ತಾನೇ ವಿನಶ್ಯಂತೆ ಆಗಾಯನ ವಾಜಾಮನ ಸೈದ್ರೆ ಪಂಚಾಮದ ಅಭಿಷೇಕ ಪರಸ್ಪರ ತುಂಬಿಲಾರಾಧನ ಕಾಣೇನ ಗೌರಿ ಸರ್ವಾಧಾರಿ ಶ್ರೀ ಉದಾಗಲೇ ಮಂಜಾಷ್ಟಾದಿರೋಗ ಪ್ರಾರ್ಥಿಸಿದಾಗ ಅಚ್ಯುತಾಯ ನಮಃ
ಗುರುಗಳ ಹರಿದ
हनुमान की जय, मर्यादा पुरुषोत्तम श्री रामचंद्र की जय, गंगा माता की जय, गो माता की जय। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। ಭಾರತ ಎಂಬ 58 ಮನೆ ಡಾಕ್ಯುಮೆಂಟ್ ಇದೆಲ್ಲ ಕೈಗೊಂಡಿದೆ. ನನ್ನ 1858 ಇಸವಿದೆ. ಒಂದು ರಿಜಿಸ್ಟರ್ ಫೈನಾನ್ಸ್ ಡಾಕ್ಯುಮೆಂಟ್ ಉಂಟು ಅವೇನು ನಾಲ್ಕು ಬರ್ತದೆ ಅಂತ ಎಲ್ಲ ಗೌರ್ಮೆಂಟ್ ತೆಗಿನವು ಅವು ಪೂರ್ವದ ಪುರಪ್ಪು ಇದಕ್ಕೆ ನಾವು 1858 ಇಸವಿ ಡಾಕ್ಯುಮೆಂಟ್ ರಿಜಿಸ್ಟರ್ ಆನಾಗ ಆ ಕಾಲದಲ್ಲಿ ಆ ರಿಜಿಸ್ಟರ್ ಮಂತ್ರಿಗಳ ಪ್ರಾಯ ಸಾಧಾರಣ 58-75 ವರ್ಷ ಪ್ರಾಯದ ಇತ್ತು ನಾವು ಉಲ್ಲೇಖ ಉಂಟಾಯಿತು. ಸೊ ಅಕ್ಲು ಅನುಕರಣ ಮತ್ತೊಂದು ಬೈಕಿನ ಅಕ್ಲ ಏರಿಯಾ ಆಗ್ತದೆ. ಆ ಕಾಲದ ಒಂದು ದಳಪತಿನ ಸ್ಥಾನಮಾನ ರಡ್ಡನೆ ಈ ಮಂತಂದಾರು ಮುಂದಾಯದಾರು ಮದ್ದುಗಳಂತ ಮಾಡ್ತಾನೆ ಅವತ್ತಂದೆ ಒಕ್ಕೊಂದು ಇತಿಹಾಸ ಇಚ್ಛೆ ಗ್ರಾಮ ರಾಜ್ಯದ ಧರ್ಮದೈವ ಗೋಲ್ನಾಡು ಸತ್ಯ ಮಲರಾಯಣ ಪಾತ್ರಿ ಈ ಮಂತ್ರದ ಬಗೆಯನ್ನು ಅವು ಸ್ವೀಕಾರ ಮಾಡ್ತಾರೆ ಬೈಕ್ ಇತಿಹಾಸ ಅಂತ ಹೇಳ್ತಾವ. ತಲಪಾಡಿ ದೇವಸ್ಥಾನ ದುರ್ಗಾಪರಮೇಶ್ವರ ದೇವಸ್ಥಾನ ಗ್ರಾಮದೈವ ಗೊಲ್ಗ
ಜೊತೆಗೆ ಧಾರ್ಮಿಕವಾಗಿ